ಮಂಗಳೂರಿನ ಬೊಕ್ಕಪಟ್ಟಣದಲ್ಲಿರುವ ಬ್ರಹ್ಮಬೊಬ್ಬರಿಯ ಬಂಟ ದೇವಸ್ಥಾನದಲ್ಲಿ ಶ್ರೀ ಬ್ರಹ್ಮಬೊಬ್ಬರಿಯ ಬಂಟ ದೈವಗಳ ವಾರ್ಷಿಕ ಚೌತಿ ಪರ್ವ ಹಾಗೂ ನೇಮೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಬೊಕ್ಕಪಟ್ಟಣದಲ್ಲಿರುವ ಬ್ರಹ್ಮಬೊಬ್ಬರಿಯ ಬಂಟ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ವಾರ್ಷಿಕ ಚೌತಿ ಪರ್ವ ಹಾಗೂ ನೇಮೋತ್ಸವ ನಡೆಯಿತು. ಬೋಳೂರು, ಬೊಕ್ಕಪಟ್ಟಣ, ಕುದ್ರೋಳಿ ಹಾಗೂ ಬೆಂಗ್ರೆ ನೀರೇಶಾಲ್ಯ ಮಗುವೀರ ಗ್ರಾಮದ ಒಟ್ಟು ಸೇರುವಿಕೆಯಿಂದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಇನ್ನು ಧಾರ್ಮಿಕ ಕಾರ್ಯಕ್ರಮವು ಮತ್ಸ್ಯವೇದ ರತ್ನ ದೇರೆಬೈಲು ಬ್ರಹ್ಮಶ್ರೀ ವಿಠಲದಾಸ ತಂತ್ರಿವರ್ಯರ ನೇತೃತ್ವದಲ್ಲಿ ನಡೆಯಿತು. ದೇವತಾ ಕಾರ್ಯ ಶ್ರೀ ಬ್ರಹ್ಮಬೊಬ್ಬರಿಯ ಬಂಟ ದೈವಗಳ ಗಗ್ಗರ ಸೇವೆ, ಬೊಬ್ಬರಿಯ ಪಾತ್ರಿ ದರ್ಶನ ಸೇವೆ, ಶ್ರೀ ದೈವಗಳ ವಲಸಾರಿ ಬಲಿ ಸೇವೆ, ಗಂಗಾ ಭೇಟಿ, ತ್ರಿಶೂಲ ಬಲಿ ಸೇವೆ ನಡೆಯಿತು. ಈ ಸಂದರ್ಭದಲ್ಲಿ ಕುದ್ರೋಳಿ 3ನೇ ಗ್ರಾಮದ ಅಧ್ಯಕ್ಷರಾದ ಲೋಕೇಶ್ ಸುವರ್ಣ, ಬೊಕ್ಕಪಟ್ಟಣ ಗ್ರಾಮದ ಉಪಾಧ್ಯಕ್ಷರಾದ ಬಿ ಗೋಪಾಲಕೃಷ್ಣ ಕುಂದರ್, ಬೊಕ್ಕಪಟ್ಟಣ ಗ್ರಾಮದ ಸ್ಥಳ ಕರ್ತವರು ತುಕಾರಾಮ್ ಕೋಟ್ಯಾನ್, ಬೆಂಗ್ರೆ ನೀರೇಶಾಲ್ಯ ಗ್ರಾಮದ ಪ್ರಧಾನ ಕಾರ್ಯದರ್ಶಿ ಚಿದಾನಂದ್ ಸಾಲ್ಯಾನ್, ಬೋಳೂರು ಗ್ರಾಮದ ಜೊತೆ ಕಾರ್ಯದರ್ಶಿ ಪ್ರವೀಣ್ ಮೆಂಟನ್, ಕುದ್ರೋಳಿ 2ನೇ ಗ್ರಾಮದ ಕೋಶಾಧಿಕಾರಿ ಯಾದವ್ ಸುವರ್ಣ, ಬ್ರಹ್ಮಬೊಬ್ಬರಿಯ ಬಂಟ ದೇವಸ್ಥಾನದ ಮಾಜಿ ಅಧ್ಯಕ್ಷರಾದ ಆರ್ಪಿ ಬೋಳೂರ್ ಮತ್ತು ಆಡಳಿತ ಸಮಿತಿಯ ಸದಸ್ಯರುಗಳು, ಗುರಿಕಾರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.